ಹಾವು ಕಚ್ಚಿದ್ರೂ ಮುಳ್ಳು ಕಚ್ಚಿದೆ ಅಂತ ಸುಮ್ಮನಿದ್ದ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಹಾವು ಕಚ್ಚಿದ್ರೆ ಮುಳ್ಳು ಕಚ್ಚಿದೆ ಅಂತ ಸುಮ್ಮನಿದ್ದ ವ್ಯಕ್ತಿ ಊಟ ಮಾಡಿ ಮಲಗಿದ್ದಲ್ಲಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ತರೀಕೆರೆ ತಾಲೂಕಿನ ಕರಕುಚ್ಚಿ ಗ್ರಾಮದಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ. ಕರಕುಚ್ಚಿ ಗ್ರಾಮದ ಗಂಗಪ್ಪ ಮೃತ ದುರ್ದೈವಿ. ಮುಳ್ಳು ಚುಚ್ಚಿದೆ ಏನೂ ಆಗಲ್ಲ ಎಂದು ನಿರ್ಲಕ್ಷಿಸಿದ ವ್ಯಕ್ತಿ ಜಮೀನಿನಲ್ಲಿ ಕೆಲಸ ಮಾಡುವಾಗ ಎರೊಬ್ಬರಿ ಹಾವು ಕಚ್ಚಿರೋ ಬಗ್ಗೆ ಆತನಿಗೆ ಗೊತ್ತೇ ಆಗಿಲ್ಲ. ಆತ ಮಲಗಿದಲ್ಲಿ ಸಾವನ್ನಪ್ಪಿದ್ದಾನೆ.